ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆದೇವರ ದೇಶದ ಭವಿಷ್ಯದ ಬಾಕಿಲು ದೆಪ್ಪುಡುನಾಂಡ ಸಹಕಾರಿ ಸಂಘರು ಬುಲೆವೊಡೊಂದು ಮಹಾತ್ಮ ಗಾಂಧಿ ಪಂತೇರು ಮಾತೆಲ್ಲ ಒಟ್ಟುಗು ಸಾಗುಗ ಬುಲೆಕ ಒಂದು ಸಹಕಾರಿ ತತ್ವ ಅಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತೇರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲವು 2ನೇ ಸರ್ತಿ ಗುರುಕಾರ ರೈನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ರೆಗ್ ಶನಿವಾರ ಕುಡ್ಲ ನಡಪಾಯಿನ ಮೆಚ್ಚುಗೆದಲ್ಲಿ ಇಸಿದು ಆರು ಗುರುಕಾರ್ಮೆ ವಹಿಸಿದ ಪಾತೇರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಬೆಂಗಳೂರು ಉಂದಿಕ್ 2ನೇ ಸರ್ತಿ ಗುರುಕಾರ ರೈನ್ ಲೆಕೊಡು ಆರೆಗೆ ಮೆಚ್ಚುಗೆ ಸಂದಾವನ ಲೇಸು ಶನಿವಾರ ಕುಳ್ಳದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಸಭಾಂಗಣೋಡು ಅಟ್ಟಣೆ ಆದಿತ್ತಂಡು ಲೇಸಿಗೆ ಬತ್ತಿನ ರಾಜೇಂದ್ರ ಕುಮಾರ್ ರೇನು ಬ್ಯಾಂಕ್ದ ಪದಾಧಿಕಾರಿಗಳು ನಿರ್ದೇಶಕರು ಭಾರಿ ಸಂಭ್ರಮಡು ಇದಕ್ಕೊಂದು ಲೇಸ್ದ ಚಾವಡಿಗೆ ಲೆತ್ತೊಂದು ಬತ್ತೇರು ಲೇಸ್ದ ಚಾವಡಿ ನಿರ್ದೇಶಕರು ಶಶಿಕುಮಾರ್ ರೈ ಇದುಕೊಂಡಿರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಬೊಕ್ಕ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ನ ಗುರುಕಾರ್ಮಿಡು ಬಿನ್ನೆರ್ನ ಒಟ್ಟು ಸೇರಿಗೆಡು ಕಾರ್ಯಕ್ರಮ ಉದೀಪನ ಆಂಡು ಜಾಗತಿಕ ಬಂಟೆರ್ನ ಸಂಗೋಲೆನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತೇರು. ರಾಜೇಂದ್ರ ಕುಮಾರರನ್ನು ಸಹಕಾರ ರಂಗದಲ್ಲಿ ಸಾಧನ ಭೀಷ್ಮನಾಗಿ, ಸಾಮಾಜಿಕ ರಂಗದಲ್ಲಿ ಸಹಕಾರದ ಕರ್ಣನಾಗಿ, ಧಾರ್ಮಿಕ ರಂಗದಲ್ಲಿ ಸಾಧನೆಯ ಭಗೀರಥನಾಗಿ, ಶೈಕ್ಷಣಿಕ ರಂಗದಲ್ಲಿ ಸಹೃದಯ ಶ್ರೀರಾಮನಾಗಿ, ಸಕಲ ರಂಗದಲ್ಲಿ ಸರ್ವತ್ರ ಸಾಧಿಸಿದ ಚತುರಮತಿಯ ಶ್ರೀಕೃಷ್ಣನಾಗಿ ಶೋಭಿಸಿದ ರಾಜೇಂದ್ರ ಕುಮಾರ್ ಅವರ ಸಾಧನೆ ನಾಭೂತೋ ಎಂಬ ತೆರದಲ್ಲಿ ಶೋಭಿಸುತ್ತದೆ. ಮುಂದೆಯೂ ನಿತ್ಯವೂ ಯಶಸ್ಸನ್ನು ಪ್ರಾಪ್ತಿಯಾಗಲಿ. ಮುಂದೊಂದು ದಿನ ಸಹಕಾರ ಕ್ಷೇತ್ರದಲ್ಲಿ ಮಂತ್ರಿ ಮಹೋದಯರ ಯೋಗ ಸೌಭಾಗ್ಯ ಭಗವಂತ ಅವರಿಗೆ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ರೆಗ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಲೆಕೊಡು ಬಿನ್ನೇರ್ನ ಒಟ್ಟುಗು ಸಮ್ಮಾನದ ಮರ್ಯಾದೆ ಮಲ್ತದು ಮೆಚ್ಚುಗೆ ಸಂದಾಯಿತ ಮಲ್ತೇರು. ಎಂ.ಎನ್. ರಾಜೇಂದ್ರ ಕುಮಾರ್ ಬಾತಿರ್ದು ತಾನು ಬದುಕುಡು ಶಿಸ್ತು ಬೊಕ್ಕ ಪೊರ್ತುಗು ಸರಿಯಾದ ಕೆಲಸ ಕಾರ್ಯನು ಮಲ್ಪೆರೆ ಕಲ್ತುದೇ ಪಂಡ ಐಕ್ ಕಾರಣ ಹೆಗ್ಗಡೇರು ಸಮಸ್ಯೆ ಬಣ್ಣಗಾರಡಕ್ಕೇನೊಂದಿತ್ತೆ ಮುದೆಲು ಗಟ್ಟಿ ಇತ್ತಂಡ ಮಿತ್ತು ಪೋಲಿಂದ ಅರ ಪಂಡದ ಕೋರ್ನ ಪಾತಿರ ಯಾನೊಂದು ಪಂಪೇನು ಏರ್ ಗಳಸುವೆರ ಅಕ್ಲು ಮಿತ್ತು ಬರ್ಪುಜೇರು ಸರ್ವೇರೆನ್ನ ಒಟ್ಟು ಸೇರ ಒಂದು ಪೊಂಡ ಮಾತ್ರ ಮಿತ್ತು ಬರೋಲಿಂದ ರಾಜೇಂದ್ರ ಕುಮಾರ್ ಪಂಡೇರು. 17ನೇ ಇಸ್ವಿಯಿಂದ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷನಾಗುವಂಥ ಅವಿರೋಧವಾಗಿ ಅಧ್ಯಕ್ಷನಾಗುವಂಥ ಅವಕಾಶ ನನಗೆ ಬಂತು. ಈ ಸಲ ಎಲ್ಲರೂ ಸೇರಿ ನಾನು ಹೇಳ್ತೇನೆ, ಯಾವುದೇ ಪಕ್ಷವಿಲ್ಲದೆ ನಾವು ಈ ಸಲ ಒಂದು ಗುಂಪನ್ನು ಮಾಡಿಕೊಂಡಿದ್ದೇವೆ. ಪಕ್ಷ ಇಲ್ಲ, ಜಾತಿ ಇಲ್ಲ, ಇನ್ನು ಜಾತಿ ಇದ್ದರೆ ನಾನು ಹೋಗ್ತಿದ್ದೆ, ಜಾತಿ ಇಲ್ಲ, ಪಕ್ಷ ಇಲ್ಲ, ಎಲ್ಲರನ್ನು ಸೇರಿಸ್ಕೊಂಡು ಒಂದು ಗುಂಪನ್ನು ಮಾಡಿಕೊಂಡು ನಾವು ಮಹಾಮಂಡಲದ ಚುನಾವಣೆಯಲ್ಲಿ ಗೆದ್ದು ಅವಿರೋಧವಾಗಿ ಇವತ್ತು ಅಧ್ಯಕ್ಷನಾಗಲಿಕ್ಕೆ ಕಾರಣ ನಾವು ನಂಬಿದಂಥ ದೇವರುಗಳು ಮತ್ತು ನನಗೆ ಆಶೀರ್ವಾದ ಮಾಡಿದಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಗ್ಡೆ ಅವರು ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ವೀರೇಂದ್ರ ಹೆಗ್ಗಡೆ ಗುರುಕಾರ್ಮಿದ ಪಾತ್ರ ಪಂಡಿದು ಸಹಕಾರಿ ರಂಗವು ಮಹಾತ್ಮ ಗಾಂಧಿ ದಿಂಜ ಸಹಕಾರ ಕೊಡ್ತೇರು ದೇಶದ ಭವಿಷ್ಯದ ಬಾಕಿಲ್ ದೆಪ್ಪೊಡುನಾಂಡ ಸಹಕಾರಿ ಸಂಘಗಳು ಬುಲೆವೊಡುಂದು ಗಾಂಧಿ ಪಂತೇರು ಮಾತೆರ್ಲ ಒಟ್ಟುಗು ಸಾಗುಗ ಬುಲೆಕ ಒಂದು ಸಹಕಾರಿ ತತ್ವ ಅಂದ ಪಂಡಿನಾರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಲ್ಲಮಟ್ಟೋಡು ಬುಲೆದು ಬರೆಯರೆ ರಾಜೇಂದ್ರ ಕುಮಾರ್ ಕಾರಣ ಆತಿರು ಅರೆಗೆ ಮೆಚ್ಚುಗೆ ತೆರಿಪಾವ ಎಂದು ಪಂಡಿರು. ಡಿಲ್ಲಿಗೆ ಹಾರಿ ಹೋದವರು ಊರು ಬಿಟ್ಟಿದ್ದಾರೆ. ನಾನು ಹೇಳಿದ್ದೇನೆ ಮೊನ್ನೆ, ನನಗೆ ರಾಜ್ಯಸಭೆ ಸದಸ್ಯತ್ವ ಆದಾಗ ನಾನು ಅದೇ ಹಳೆ ಗಂಡ ಹೆಂಡತಿಗೆ ಹೆಗ್ಡೆಯವರು ಹಳೆ ಹೆಗ್ಡೆಯವರೇ, ನಾನು ಯಾವ ರೀತಿಯಿಂದ ಕೂಡ ಬದಲಾಗೋದಿಲ್ಲ ಅಂತ. ಆದರೆ ಯಾಕೆಂದರೆ ಡೆಲ್ಲಿಗೆ ಹೋದ ಕೂಡಲೇ ಇಲ್ಲಿ ತಲೆ ತಿರುಗಿಸಿಬಿಟ್ರೆ ನಾವು ಇಲ್ಲಿ ಕೆಳಗಿನ ಕಾಲು ಕೂಡ ನಡುಗ್ತದೆ. ಹಾಗಾಗಿ ಅದು ಆಗಬಾರ್ದು ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ, ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇಷ್ಟು ಒಳ್ಳೆ ಸಾಧನೆ ಮಾಡ್ತಾ ಇದ್ದೀರಿ, ಇಷ್ಟು ಒಳ್ಳೆ ವಿಶ್ವಾಸ ಇಟ್ಟಂಥ ಜನ ಇದ್ದಾರೆ, ಇದನ್ನು ಬಿಟ್ಟು ನೀವು ಯಾವುದೇ ದೊಡ್ಡ ಸ್ಥಾನಕ್ಕೆ ಹೋದರೆ ನೀವು ಕಳ್ಕೊಳ್ತೀರಿ, ನಿಮ್ಮ ವ್ಯಕ್ತಿತ್ವ ಕಳ್ಕೊಳ್ತೀರಿ ಅಂತ ಅದನ್ನು ಮಾತಿಗೆ ಅವರು ಗೌರವಿಸಿದರು. ಇವತ್ತು ಅವರಿಗೆ ತುಂಬ ಗೌರವ ಇದೆ, ನಂಬಿಕೆ ಇದೆ, ವಿಶ್ವಾಸ. ಇದನ್ನು ಗಳಿಸಲಿಕ್ಕೆ ಅಚಲವಾಗಿ ಅವರು ಮಾಡಿದ ಪ್ರಯತ್ನಕ್ಕೆ ಸರಿಯಾದ ಇನ್ನೊಂದು ಗೌರವ ಇಲ್ಲ ಅಂತ ನಾನು ತಿಳಿದಿದ್ದೇನೆ. ಶ್ರೀಮತಿ ಅರುಣಾ ರಾಜೇಂದ್ರ ಕುಮಾರ್, ಶಾಸಕರು ಉಮಾನಾಥ ಕೋಟ್ಯನ್, ಶಾಸಕರು ವೇದವ್ಯಾಸ ಕಾಮತ್, ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್, ರಾಜ್ಯದ ದುಂಬುದ ಮಂತ್ರಿ ಅಭಯಚಂದ್ರ ಜೈನ್, ಬೊಕ್ಕ ಬಿ ನಾಗರಾಜ್ ಶೆಟ್ಟಿ, ಅದಾನಿ ಗ್ರೂಪ್ ದಕ್ಷಿಣ ಭಾರತದ ಗುರುಕಾರ್ಯರು ಕಿಶೋರ್ ಆಳ್ವ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರು ಬೆಳಪ್ಪು ದೇವಪ್ರಸಾದ್ ಶೆಟ್ಟಿ, ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಒತ್ತು ಗುರುಕಾರ್ಯರು ವಿನಯ ಕುಮಾರ್ ಸೂರಿಂಜೆ, ಬೊಕ್ಕ ನಿರ್ದೇಶಕರು ಮಾತಾ ಲೇಸಿರು ಪಾಲ್ದು ತೊಂಡಿರು. ಶಿವಮೊಗ್ಗ ಪೊಲೀಸರು ಬಂಧನ ಆಯ್ನ ಸಂಶಯದ ಉಗ್ರಗಾಮಿ ಮಾಜ್ ಮುನೀರ್ ನ ಅಮ್ಮೇರು
ಮುನೀರ್ ಅಹಮದ್ ಹೃದಯಾಘಾತ ಆದ ಶುಕ್ರವಾರ ಕುಡ್ಲದ ಆಸ್ಪತ್ರೆ ತೀರಿದಿರು ಮಗೆ ಬಂಧನ ಆಯ್ನ ಬಗೆಟ್ ಆರ ಭಾರಿ ನರ್ಗದ ಬೇಜಾರಡು ಇತ್ತೇರೆಂದು ತಿಳಿದು ಬೈದಿವೆ. ಶಿವಮೊಗ್ಗ ಪೊಲೀಸರಿಡ್ದು ಬಂಧನ ಆಯ್ನ ಸಂಶಯದ ಉಗ್ರಗಾಮಿ ಮಾಸ್ ಮುನೀರ್ ನಾಮ್ಯರ್ ಮುನೀರ್ ಅಹಮದ್ ಹೃದಯಾಘಾತ ಆದ ಶುಕ್ರವಾರ ಕುಡ್ಲದ ಆಸ್ಪತ್ರೆ ತಿಳಿದಿರು. ಮಾಸ್ ವಾಸ ಮಲ್ತೊಂದಿತ್ತಿನ ಕುಡ್ಲ ಬಲ್ಮಟ್ಟ ಮಾರ್ಗದ ಅಪಾರ್ಟ್ಮೆಂಟ್ಗೆ ಅಂಗಾರೆ ಶಿವಮೊಗ್ಗ ಪೊಲೀಸರು ಬತ್ತದ ತನಿಖೆ ನಡಪಾದಿರು. ಮನದಾನಿ ಮಾಸನು ಬಂಟ್ವಾಳದ ನಾವರುಗುಲೆ ತೊಂದು ಬತ್ತದ ಅವಲ್ಲ ತನಿಖೆ ನಡಪಾದಿತ್ಯರ. ನೇತ್ರಾವತಿ ಸುದೆ ಬರಿಟ್ಟು ಬಾಂಬ್ ಪುಡಪನ ಟ್ರಯಲ್ ನಡಪಾಯಿನ ಸಂಶಯಡು ಈ ತನಿಖೆ ನಡಪಾದಿತ್ತದ ಮಗೆ ಮಾಸ್ ಉಗ್ರ ಕಾರ್ಯದ ಆರೋಪ ಮೆತ್ತು ಬಂಧನ ಆಯ್ಬೊಕ್ಕ ಅಮ್ಮಿರು ಅಸ್ಕದಿತ್ತಿರು. ಅವೇ ಎತ್ತೆಟ್ಟು ಹೃದಯಾಘಾತ ಆದ ಕಂಕನಾಡಿ ಆಸ್ಪತ್ರೆ ಸೇರ್ದಿತ್ತಿರು ಅವಲಾರು ತಿಳಿದಿರು. ಬೊಡೆದಿ ಇರುವೆರು ಆಂಜುಕುಲ್ ಬೊಕ್ಕ ಒರ್ತಿ ಮಗಲಿತ್ತಿನ ಸಂಸಾರದ ಬದುಕು ಸಾಗುವಂದಿತ್ತಿರು ಮುನೀರ್ ಅಹಮದ್. ಈ ದುಂಬು ಉಗ್ರಗಾಮಿಲನ ಪರವಾದ ಕುಡ್ಲಾಡ್ ಗೋಡೆ ಪರವು ಕೇಸಿಡ್ಲ ಮಗೆ ಮಾಸ್ ಬಂಧನಾದಿಪ್ಪನಗ ಮುನೀರ್ರೆಗ್ ಜೋರ್ದ ಹೃದಯಾಘಾತ ಆದಿತ್ತಂಡು. ಅರನ ಹೃದಯಗು ರಡ್ಡು ಸ್ಟೆಂಟ್ ಪಾಡ್ದಿತ್ತಂಡು. ಇತ್ತೆ ಮಗೆ ಪಿರ ದೇಶ ದ್ರೋಹದ ಆರೋಪದ ಮಿತ್ತು ತಿಕ್ಕಲ್ದುಪುರ್ನ ಬಗೆಟ್ ಆರು ಭಾರಿ ಬೇಜಾರಡಿತ್ತಿರಂದು ಕುಟುಂಬದ ಮೂಲುಡ್ದು ತೆರೆದು ಬೈದಂಡು. ಮುನೀರ್ ಅಹಮದ್ ಮರಣದ ಅಕೇರಿದ ಕಿರಿಯಲು ಶಿವಮೊಗ್ಗಡು ನಡಪು ನೀಡ್ತವರ ಶುಕ್ರವಾರ ರಾತ್ರಿ ಮರಣ ಕೊನುತ್ತೀರ. ಮರಣದ ಕಾರ್ಯಡು ಪಾಲ್ದಿತುನಿಯರ ಕೋರ್ಟ್ ಒಪ್ಪಿಗೆ ತಂದು ಮಾಸ್ನ ಶಿವಮೊಗ್ಗ ಪೊಲೀಸರು ಲೆತ್ತೊಂದು ಬೈದೇರ. ಕಡೀಲ್ ಕೈತಲ್ದ ಬಲ್ಲಾನಡು ಇಲ್ಲ ಒಂಜೆಕ್ ಕಳುವಿರು ಪೋಗುದಿರು ಕಳುವನ ಬಗೆಟ್ ಗುಟ್ಟು ಪಿಂದಿನ ಊರ್ದಕ್ಲು ಪೊಲೀಸರಿಗೆ ಮಾಹಿತಿ ಕೊರ್ನಂಚ ಕಾರ್ಯಾಚರಣೆ ನಡಪಾಯಿನ ಬಜ್ಪೆ ಪೊಲೀಸರು ಕಳುವೆ ಕಂಡದ್ನ ಬಜ್ಜಿ ಅರ್ಧ ಗಂಟೆದೊಲೈ ಪತ್ತದಿರು. ಕಳುವೆ ಊರ್ದಾಯನ ಆದುಪ್ಪನ ಮೆಕ್ಕಿ ಪೊಲೀಸ್ ಬಲಿಕ್ ಬೂರ್ದಿ. ಕಟೀಲ ಕೈತಲ್ದ ಬಲ್ಲಾನಡು ಇಲ್ಲು ಒಂಜೇಕ್ ಕಲ್ವೆರ್ ಪೊಗ್ಗುದೆರ. ಕಲ್ವನ ಬಗೆಟ್ ಗುಟ್ಟು ಪಿಂದಿನ ಊರುದಕ್ಲು ಪೊಲೀಸರಿಗೆ ಮಾಹಿತಿ ಕೊರ್ನಂಚ ಕಾರ್ಯಾಚರಣೆ ನಡಪಾಯಿನ ಬಜ್ಪೆ ಪೊಲೀಸರು ಕಲ್ವೆ ಕಂಡಿದಿನ ಬಜೆ ಅರ್ಧ ಗಂಟೆದೊಲೈ ಪತ್ತದೆರ. ಊರುದಾಯನೆ ಮೆಕ್ಕಿ ಪನ್ಪನೆ ಪೊಲೀಸ್ ಬಲಿಕ ಬೂರ್ದೆ. ಬಲ್ಲಾಣದ ದುಂಬುದ ಟೀಚರ್ ಲೀನಾ ರೆಬೆಲ್ಲೋ ಪನ್ಪನರ್ನ ಇಲ್ಲಗ ಪೊಗ್ಗಿನ ಕಲ್ವೆ ಇಲ್ಲ ಎದುರ್ದ ಸಿಸಿ ಕೆಮರಾ ದರ್ತು ಪಾಡ್ದೆ ಕರ್ಪದ ರಾಡುಗಳಸದು ಕಬಾಟಲೇನು ಪುಡತದ ನಾಡದೆ. ಇಲ್ಲಲ್ದ ಗ್ಯಾಸ್ ಸಿಲಿಂಡರ್ ಕೊನುತೆ. ಲೀನಾ ರೆಬೆಲ್ಲೋ ಬೆಂಗಳೂರಿಗೂ ಮಗಲನ ಇಲ್ಲಡೆ ಪೋದುಪನಗ ಇಲ್ಲಡ್ ಏರ್ಲಾದಂತೆ ಒಪ್ಪನಗ ಕಲ್ವೆ ಚಾತುರ್ಪು ತೋಜಾದೆ. ಪರ್ಪುನ ಚಟತ ಮಿಕ್ಕಿ ಪರ್ನ ಅಮಲ್ಡೆ ಈ ಚಲ್ಲು ಕಾರ್ಯ ಮಲ್ತದೆ ಎಂದು ಎನ್ನದಂಡ ಬಜ್ಪೆ ಪೊಲೀಸರು ತನಿಖೆ ನಡಪಾದಿರ. ಮಸೂದ್ ಬುಕ್ಕ ಫಾಜಿಲರಿನ ಕುಟುಂಬಕ್ಕೂ ಸಮಾನ ಪರಿಹಾರ ಬುಕ್ಕ ನ್ಯಾಯ ಒದಗಾವನಿಟ್ಟು ಸರ್ಕಾರದ ಬೀದದ ನೀತಿನ ಎಂಕ್ಲು ಒಪ್ಪುಜಾಂದ್ ಬೆಳ್ತಂಗಡಿ ದಾರುಸಲಾಂ ದ ಅವ ಕಾಲೇಜ್ ಮುಖ್ಯ ಗುರು ಮೌಲಾನಾ ಇಸ್ಸಕ್ ಕೌಸಾರಿ ಪಂತೇರು. ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ಮುಸ್ಲಿಂ ಒಕ್ಕೂಟ ನಡಪಾಯಿನ ಪ್ರತಿಭಟನೆ ಆರು ಪಾತಿನೀರು. ಬೆಳ್ಳಾರದ ಮಸೂದ್ ಬೊಕ್ಕ ಸುರತ್ಕಲ್ದ ಫಾಜಿಲ್ರನ್ ಕೆರ್ನ ಕೇಸಿನ ಪಕ್ಷ ಭೇದದಂತೆ ತನಿಖೆ ನಡಪಾವಡು ಅಕ್ಲೆನ ಕುಟುಂಬಗೂ ಪರಿಹಾರ ಒದಗಾವಡು ಇಸ್ಲಾಂ ಧರ್ಮ ಬೊಕ್ಕ ಮದರಸಲೆನ ಬಗೆಟ್ ಅವಲವಲು ಅಪ ಪ್ರಚಾರ ಮಲ್ಪನೇಕ ಮೂಕುದ ಬಲ್ಲು ಪಾಡೋಡು ಇಂಚ ಒತ್ತಾಯ ಮಲ್ತದ ಶುಕ್ರವಾರ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ಮುಸ್ಲಿಂ ಒಕ್ಕೂಟ ಮಾಮೂಲ ಪ್ರತಿಭಟನೆ ನಡಪಾಂಡ. ಬೆಳ್ತಂಗಡಿ ದಾರುಸಲಾಂದವ ಕಾಲೇಜ್ ಮುಖ್ಯ ಗುರು ಮೌಲಾನಾ ಇಸ್ಸಕ್ ಕೌಸರಿ ಪ್ರತಿಭಟನೆ ಉದ್ದೇಶಿತ ಪಾತಿರ್ದು ಆಡಳಿತದ ಪದವಿಗೆ ಗತ್ತುಬಕಾವು ಪವಿತ್ರವಾದುಂಡು. ಆ ಪವಿತ್ರತೆ ಕಾತೊನ್ಯರೆ ಯೋಗ್ಯರಾಯಿಜಿಂಡ ಅಕ್ಲು ಆ ತಾನೊಡ್ದು ಜಪ್ಪಡು ಮುಲ್ಪ ಸರ್ಕಾರದ ವಿರೋಧಿ ಪ್ರತಿಭಟನೆ ನಡೆದು ಉಣ್ಣುಂದಾಂಡ ಅವು ಆಡಳಿತ ಮಲ್ಪರೆ ತೀರಂದು ಪನ್ಪನೇಕ್ ಸಾಕ್ಷಿಂದು ಆರ್ಪಂಡಿರ. ಸ್ವತಂತ್ರ ಕೊಳಲಡು ನಿಘಂಟದ ಪಾಲು ವಹಿಸೊನ್ನಕ್ಲು ಮುಸ್ಲಿಮಾನಿರು ಮದರಸಲು ಆನಿದ ಸ್ವತಂತ್ರ ಪೊರಂಬಾಟದ ಕೇಂದ್ರಲಾದಿತ್ತ. ಈ ಸಮುದಾಯ ಟಿಪ್ಪುನ ಆದರ್ಶ ಎತ್ತಿನ ಜನಾಂಗ. ಅಂಚಿನ ಸಮುದಾಯಗೂ ಇರೋದ ಅಪಪ್ರಚಾರ ಎಂಕ್ಲು ಸೈಸಯ ಮನುಷ್ಯತ್ವ ಉಪ್ಪುನಕ್ಲು ಏರ್ಲ ವಾ ಕರ್ಪುನೆಲ್ಲ ಸರಿಯಿಂದ ಪನಿಯರ ಸಾಧ್ಯ ಇಜ್ಜಿ. ಅಂಚನೆ ಮಸೂದ್ ಬೊಕ್ಕ ಪಾಜಿಲ್ರನ ಕುಟುಂಬಗೂ ಸಮಾನ ಪರಿಹಾರ ಬೊಕ್ಕ ನ್ಯಾಯ ಒದಗಾವನಿಟ್ಟು ಸರ್ಕಾರದ ಭೇದ ನೀತಿನ ಎಂಕ್ಲು ഒപ്പുചാന്ത് മൗലാന ഇസ്ഹാഖ് കൗസരി പണ്ഡിർ. ഇവിടെ നടക്കുന്ന ഏതൊരു കൊലയാണെങ്കിലും നേരത്തെ നമ്മുടെ ബഹുമാനപ്പെട്ട ഇസ്ഹാഖ് കൗസരി സൂചിപ്പിച്ചതുപോലെ
പ്രതിഷേധാർഹമാണ്. നമ്മളെല്ലാവരും അതിനെ കണ്ടിക്കേണ്ടതാണ്. പ്രതിഭടനയിൽ നാം അതെല്ലാത്തിനും ഓരോരുത്തൻ്റെയും ജീവന് വിലയുണ്ട്, ഓരോരുത്തൻ്റെ രക്തത്തിനും വിലയുണ്ട്. നിങ്ങളെല്ലാം മാനവരാണ്, സമന്മാരാണ്, എല്ലാവരും ആദമിന്റെ മക്കളാണ് എന്ന് പഠിപ്പിച്ച ആ നിലയ്ക്ക് നമ്മളെല്ലാവരും പരസ്പരം സൗഹാർദ്ദത്വ അന്തരീക്ഷം സൃഷ്ടിച്ചുകൊണ്ട് ഈ നാട്ടിൽ ആർക്കെതിരെ അനീതി നടക്കുമ്പോഴും അതിനെതിരെ ഒന്നിച്ചെന്നുകൊണ്ട് പ്രതിഷേധിക്കണം. അതിന് നമ്മൾ തയ്യാറാണെന്ന് മാത്രം രണ്ട് വാക്ക് പറഞ്ഞുകൊണ്ട്, ಮನುಸ್ಮೃತಿಯನ್ನು ಕಲಿತಂತವರಲ್ಲ, ಮನುಸ್ಮೃತಿಯನ್ನು ಕಲಿತಂತ ವ್ಯಕ್ತಿ ಅಂಡಮಾನ್ ಜೈಲಲ್ಲಿ ಕ್ಷಮಾಪಣೆ ಪತ್ರವನ್ನು ಬರೆದು ಬ್ರಿಟಿಷರ ಬೂದಿಗೆ ಸೇರ್ತವರು. ಖಂಡಿತವಾಗಿಯೂ ಕುರಾನನ್ನು ಧರ್ಮಗ್ರಂಥವಾಗಿ ಒಪ್ಪಿಕೊಂಡಂತ ನಾವು ಅದೇ ರೀತಿ ಸಂವಿಧಾನವನ್ನು ಆಶಯವಾಗಿ ಒಪ್ಪಿಕೊಂಡಂತ ಮುಸಲ್ಮಾನರು ನಿಮ್ಮಿಂದ ಈ ಮದ್ರಸದ ಮೇಲೆ ಕೈ ಹಾಕಿದ್ರೆ ಬಹಳ ದೊಡ್ಡ ಮಟ್ಟದ ಹೊಡೆತವನ್ನು ಸರ್ಕಾರ ತಿನ್ನಲಿಕ್ಕಿದೆ ಎನ್ನುವಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಮಾಡುತ್ತದೆ. ದೇಶದ ಪಿರ್ಮಿನ ಆಳ್ತೆ ಮಲ್ಪುನು ಸಂಪತ್ತು ಅವು ಅಲ್ಪದ ಸಂಸ್ಕೃತಿ ಹಿಡಿದು ಗೊತ್ತಾಪುಂಡು. ಭಾರತ ಐತೆ ಗುರುಪೀಠಡು ಉಂಡು ಒಡಿಯೂರು ಶ್ರೀ ಸಾಧ್ವಿ ಮಾತಾನಂದಮಯಿ ಪಂತಿರು ಕುಡ್ಲದ ಪುರಭವನಡು ಶನಿವಾರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮರ್ಯಾದೆ ಪ್ರಶಸ್ತಿ ಕೊರ್ಪುನ ಇಡೀ ದಿನದ ಕಾರ್ಯಕ್ರಮಟು ಕಾಂಡೆ ಲೇಸಿನ ಉದಿಪನ ಮಲ್ತದಾರ ಆಶೀರ್ವಚನ ಕೊರಿಯರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ 2021ನೇ ಸಾಲದ ಮರ್ಯಾದೆ ಪ್ರಶಸ್ತಿ ಕೊರ್ಪುನ ಬೋಕ್ಲಿನ ಇನಾಂ ಪಟ್ಟುನ ಬೊಕ್ಕ ರಾಜ್ಯ ಮಟ್ಟದ ವಿಶೇಷ ಪುರಸ್ಕಾರ ಕೊರ್ಪುನ ಲೇಸು ಶನಿವಾರ ಇಡೀ ದಿನದ ಕಾರ್ಯಕ್ರಮ ಆದ ಕೂಡಲದ ಪುರಭವನ நடத்துண்டு. ಕಾಂಡೆ ಉದಿಪನ ಲೇಸಿಡು ಅಕಾಡೆಮಿದ ಗುರುಕಾರ್ಯರು ದಯಾನಂದ ಜಿಕತ್ತಲ್ ಸಾರ್ ಗುರುಕಾರ್ಮೆ ವಹಿಸಿದ್ದು ಮಾತೆರನ ಎದುಕೊಂದು ಸುರೂತ ಪಾತೆರ ಬಂಡಿರು. ಒಡಿಯೂರು ಶ್ರೀ ಸಾಧ್ವಿ ಮಾತಾನಂದಮಯಿ ಬಿನ್ನಿರ್ನ ಒಟ್ಟು ಸಿರಿಯಿಡು ಲೇಸಿನ ಉದಿಪನ ಮಲ್ತೇರು. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು RSS ನಾಯಕರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರ ಪಾತಿರ್ದು ಸಂಸ್ಕೃತಿನ ಒರಿಪವನ ಮಲ್ಲ ಬೇಲೆ ಭಾಷೆ ಹಿಡ್ದು ಆಪುಂಡು ನಿಜವಾಯಿನ ತುಳುತ ವ್ಯಕ್ತಿಗೆ ಅಧ್ಯಕ್ಷ ಸ್ಥಾನ ಕೊಡ್ತೀರು. ತುಳುತ ಜೀವನ ನಂಬಿಕೆನ ತೆರಿಪಾವನಕ್ಲ ಪಂಬದಿರು ಪಂಬದಾಗ ದಾಯ ಗುರಿಕಾರ ಪಟ್ಟ ಕೊರ್ನೆಂದ ಸುರೂಕು ಪಾತೆರ ಬೈದಳು. ದಯಾನಂದ ಕತ್ತಲ್ ಸರ್ ಮೂಲ ಚಿಂತನೆ ಇತ್ತಿನಾರು ತುಳು ಭಾಷೆ ಒರಿಯುನೆ ಐನ ಪಾತೆರ್ನ ಮಾತ್ರ ಅಂದ ಅರ್ಪಂಡಿರು. ಅಮ್ಮೇರು ಅಪ್ಪೆ ಎಂದು ಪಂಪುನ ಶಬ್ದ ನಮ್ಮ ಇಲ್ಲಲ್ಲುಂಡ ಸಿದ್ಧಮೆ ನೇಲೆಮ್ಮೆ ಬಾವೆ ಮೈದುನೆ ಒಂಜಿ ತಿದ್ದಿಂದು ಒಂದು ಶಬ್ದ ಇತ್ತು. ಅವು ತಿದ್ದದೇ పోతుండే ನಾವು ಈ ಜೈಚಿ ಏನು ಮಾಡ್ಬೇ ಹೈದರಾಬಾದಲ್ಲಿ ಮಾತ ಅಂಕಲ್ ಆಂಟಿ ಮಾತ ಬೈದಿಂಡೆ ನಮ್ಮ ಶಬ್ದಲೇ ಬಂಡಾತ ನಮ್ಮ ಭಾಷೆ ಒರಿಪುನೆಂಚ ಅದಕ್ಕೋಸ್ಕರ ನಮ್ಮ ಭಾಷೆಯಲ್ಲಿ ಕಲ್ಪುನಂಚಿನ ಒಂದು ವಿಶೇಷವಾದ ಪ್ರಯತ್ನ ಮಾತೆಲ್ಲ ಮಲ್ತಿನ ಭಾಷೆಯಲ್ಲಿ ಮಲ್ಪುನಂಚಿನ ಪಾತೆರ್ನಂಚಿನ ಕೆಲಸ ಮಾತೆಲ್ಲ ಇಲ್ಲಲ್ಲಿ ಮಲ್ತೇನೆ ನಿಕ್ಲು ಸಾಲಡು ವೈನ್ಲ ಬೋಡಲ್ಲಿ ಓದಿಲೆ ಆಂಡ ಇಲ್ಲಲ್ಲಿ ನಮ್ಮ ಭಾಷೆದೇ ಪಾತೆರುಡು. ಮಲ್ಲಶಾಲೆದ ತುಳು ಭಾಷೆದ ಪಾಠಕಲ್ಪವನಗಳಿಗೆ ಮರ್ಯಾದೆ ಸಂದಾಯಿತ ಮಲ್ತೇರು. 10ನೇ ಕ್ಲಾಸ್ ತುಳು ಭಾಷೆದ ಪಾಠಕಲ್ಪನಗಳಿಗೆ ಮರ್ಯಾದೆ ಅರ್ಪಣೆ ಮಲ್ತೇರು. ಶಾಸಕರು ವೇದವ್ಯಾಸ ಕಾಮತ್, ಮೇಯರ್ ಜಯಾನಂದ ಅಂಚನ್, ದಕ್ಷಿಣ ಕನ್ನಡ ಪೇರು ಉತ್ಪತ್ತಿದಾರರ ಸಹಕಾರಿ ಸಂಘದ ಗುರುಕಾರ್ಯರು KP ಸುಚರಿತ ಶೆಟ್ಟಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ರಿಜಿಸ್ಟ್ರಾರ್ ಕವಿತಾ, ಸದಸ್ಯ ಸಂಚಾಲಕರು ನರೇಂದ್ರ ಕೆರೆಕಾಡ್ ಬೊಕ್ಕ ಸರ್ವ ಸದಸ್ಯರು ಪಾಲ್ದೆ ತೊಂಡಿರು. ಬಡವರ್ನ ಕಣನೀರುಗಿತ್ತೆ ಬಿಲೆ ಇಜ್ಜಿ ಪ್ರಧಾನಿ ಮೋದಿ ಬಡವರ್ನ ಅಂಚಿ ತೂಪಿದಿರು ಬಜ್ಜಿ ಶ್ರೀಮಂತರ್ನ ಅಂಚಿ ಯೋಚನೆ ಮಲ್ತೊಂದುಲ್ಲಿರು ಅಂಚದ ಬಡವರು ಬಡವಡು ಸೈಯೊಂದುಲ್ಲಿருந்து DYFI ರಾಜ್ಯ ನಾಯಕರು ಮುನೀರ್ ಕಾಟಿಪಳ್ಳ ಪಂತೇರು. ಕುಡ್ಲದ ಮಿನಿ ವಿಧಾನಸೌಧದ ಎದುರು CPM ಕುಡ್ಲ ನಗರ ದಕ್ಷಿಣ ಸಮಿತಿ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗೆ ಎದುರಾದ ನಡಪಾಯಿನ ಪ್ರತಿಭಟನೆ ಆರು ಪಾತಿರಿಯರು. ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರೊಲಿನ ಜನ ವಿರೋಧಿ ನೀತಿಲೆಗೆ ವಿರೋಧ ತೋಜಾದ ಶುಕ್ರವಾರ ಕುಡ್ಲದ ಮಿನಿ ವಿಧಾನಸೌಧದ ಎದುರು CPIM ಕುಡ್ಲ ನಗರ ದಕ್ಷಿಣ ಸಮಿತಿದ ನಿಲೆಟ್ ಪ್ರತಿಭಟನೆ ನಡಪಾಯಿರು. ಭಾರಿ ಬೆಲೆ ಎಡ್ತೆ ಬೇಲೆದಂತಿನ ಸಮಸ್ಯೆ ಪಣವುದ ಎಡ್ತೆ ದೇಶದ ಸಂಪತ್ತು ಲೂಟಿನ ಬೊಕ್ಕ ಭ್ರಷ್ಟಾಚಾರದಿಂದ ಮಾತ ವಿರೋಧ ತೋಜಾದ ನಡಪಾಯಿನ ಪ್ರತಿಭಟನೆಡ್ ಪಕ್ಷದ ಪಾಕಜನ ಕಾರ್ಯಕರ್ತರು ಪಾಲ್ದಿತ್ತೊಂಡಿರು. CPIM ರಾಜ್ಯದೊರ್ಮೆ ರಾಜಕೀಯ ಪ್ರಚಾರ ಆಂದೋಲನ ಭಾಗವಾದ ಈ ಸಾರ್ವಜನಿಕ ಸಭೆಯನ್ನು ಕುಡ್ಲಡ್ ನಡಪಾಂಡು ಪ್ರತಿಭಟನೆಡು ಮುನೀರ್ ಕಾಟಿಪಳ್ಳ ಪಾತಿರ್ದು ಅದಾನಿನ ಸಂಪತ್ತು ಲೆಕ್ಕ ಪಾರ್ದು ತೋಲೆ ಒರಿ ಬಡವಿ ರಿಕ್ಷಾ ಡ್ರೈವರ್ ಕಟೋಣ ಕಾರ್ಮಿಕೆ ದಿನ ಮಜೂರಿ ಬೇಲೆದಾಯಿ ಬಜಿ 16,000 ರೂಪಾಯಿ ತಿಂಗೊಲುಗು ಬೆಂದದು ಎಂಚಿನ ಮಲ್ಪೊಲಿ ಗೌತಮ್ ಅದಾನಿ ಸಂಪಾದನೆ ದಿನಕ್ಕೂ 1,600 ಕೋಟಿ ರೂಪಾಯಿ ಉಂಡು ಇಂದಿನ ನಿಕ್ಲೆಗು ಬೆಂದದು ಸಂಪೊಲಿಪರೆ ಸಾಧ್ಯನ ಅಂದಾರ ಕಿಂಡೆರ. ಬಡವೇರ್ನ ಕಣನೀರಿಗೆ ಇತ್ತ ಬೆಲೆ ಇಜ್ಜಿ ಪ್ರಧಾನಿ ಮೋದಿ ಬಡವೇರ್ನಂಚಿ ತೂಪುಜೆರು.
ಬಜಿ ಶ್ರೀಮಂತರ ನಂಜಿ ಯೋಚನೆ ಮಲ್ತೊಂದುಲ್ಲೇರು ಅಂಚಾದ ಬಡವಿರು ಬಡವುಡು ಸೈಯೊಂದುಲ್ಲೇರು ಒಂದು ಮೋದಿ ಸಾಧನೆ ಎಂದು ಮುನೀರ್ ಕಾಟಿಪಲ್ಲ ಪಂಡೇರ. ಸಿಪಿಐಎಂ ಜಿಲ್ಲಾ ನಾಯಕರು ಸುನಿಲ್ ಕುಮಾರ್ ಬಜಾಲ್ ಬೊಕ್ಕ ಬಾಕಿ ನಾಯಕರು ಕಾರ್ಯಕರ್ತರು ಪಾಲ್ಗೊಂಡಿರು. ಗೌತಮ್ ಅದಾನಿಯ ಸಂಪತ್ತು 6 ಲಕ್ಷ ಕೋಟಿ ಹೆಚ್ಚಳಗೊಂಡಿದೆ. ಒಂದು ದಿನಕ್ಕೆ ಇವತ್ತು ಗೌತಮ್ ಅದಾನಿಯ ಸಂಪತ್ತಿಗೆ ಸೇರ್ಪಡೆ ಆಗ್ತಾ ಇರುವಂತಹ ಆತನ ಸಂಪಾದನೆ 1,600 ಕೋಟಿ. ಎಷ್ಟು? ಒಂದು ದಿನಕ್ಕೆ ಅದಾನಿಯ ಇವತ್ತಿನ ಸಂಪಾದನೆ 1,600 ಕೋಟಿ. ನೀವೆಲ್ಲ ದುಡಿತೀರಲ್ಲ, 1,600 ಕೋಟಿ ರೂಪಾಯಿ ದುಡಿಲಿಕ್ಕೆ ನಿಮ್ಗೆ ಎಷ್ಟು ದಿನಗಳು ಬೇಕು ಗೊತ್ತಾ? ಭಾರತ ದೇಶದ ಒಂದು ಸರಾಸರಿ ವೇತನವನ್ನ ಒಂದು ತಿಂಗಳಿಗೆ 12,000 ಅಂತ ಇಟ್ಕೊಂಡ್ರೆ, ಯಾರೋ ಒಬ್ಬ ಕಟ್ಟಡ ಕಾರ್ಮಿಕ, ಯಾರೋ ಒಬ್ಬ ಆಟೋ ಡ್ರೈವರು, ಯಾರೋ ಒಬ್ಬ ಪ್ರೈವೇಟ್ ಬಸ್ನ ಡ್ರೈವರು ದಿನಕ್ಕೆ 600, 800, 500 ರೂಪಾಯಿ ಸಂಬಳ ತಗೊಂಡ್ರೆ ತಿಂಗಳ ಸರಾಸರಿ ವೇತನ ಒಂದು 12,000 ಅಂತ ಇಟ್ಕೊಳ್ಳಿ. 12,000 ರೂಪಾಯಿ ಭಾರತ ದೇಶದ ಒಬ್ಬ ದುಡಿಯುವ ವ್ಯಕ್ತಿಯ ಸರಾಸರಿ ವೇತನ ಅಂತಾದ್ರೆ, ಅಂತ ಒಬ್ಬ ನಾಗರಿಕ ಈ ನಮ್ಮ ಗೌತಮ್ ಅದಾನಿಯ ಒಂದು ದಿನದ ವೇತನ ಇದೆಯಲ್ಲ 1,600 ಕೋಟಿ, ಅಷ್ಟನ್ನ ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ವರ್ಷ ದುಡಿಬೇಕು ಗೊತ್ತಾ? 1 ಲಕ್ಷ ವರ್ಷ ದುಡಿಬೇಕು. 1 ಲಕ್ಷ ವರ್ಷ ಒಂದು ದಿನವೂ ಬಿಡುವಿಲ್ಲದೆ ನೀವು ದುಡಿದ್ರೆ ನೀವು ಆ ಗೌತಮ್ ಅದಾನಿ ಒಂದು ದಿನ ಸಂಪಾದನೆ ಮಾಡುವಷ್ಟು ದುಡಿಲಿಕ್ಕೆ ಆಗ್ತದೆ. ಅದನ್ನ ಹಂಗೆ ಅಟ್ಟಿ ಇಡಬೇಕು, ಖರ್ಚು ಮಾಡುವಂಗಿಲ್ಲ. ಮಲ್ಪೆ ಘಟಕ ಸವಿತ ಸಮಾಜದ ನೀರಟ್ಟು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ವಿದ್ಯಾರ್ಥಿ ವೇತನ ಕೊರಪುನ ಬುಕ್ಕ ಸಮಾಜದ ಸಾಧಕರಿಗೆ ಸಮ್ಮಾನದ ಲೇಸು ಮಲ್ಪೆದ ಶ್ರೀ ನಾರಾಯಣ ಗುರು ಸಭಾಭವನ ನಡೆದಿದೆ. ಸಂಘದ ಗುರುಕಾರ್ಯರು ಭರತ್ ಸುವರ್ಣ ಗುರುಕಾರ್ಮೆಡೆ ಉದ್ಯಮಿ ಸಾಧು ಸಾಲಿಯನ್ ಕಾರ್ಯಕ್ರಮ ಉದ್ದೀಪನ ಮಾಡ್ತಾರೆ. ಮಲ್ಪೆ ಘಟಕ ಸವಿತಾ ಸಮಾಜದ ನೆಲೆಟ್ಟು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ವಿದ್ಯಾರ್ಥಿ ವೇತನ ಕೊರಪುನ ಬಕ ಸಮಾಜದ ಸಾಧಕರಿಗೆ ಸಮ್ಮಾನದ ಲೇಸು ಅಟ್ಟಣೆ ಮಂತದಿತ್ತರ. ಮಲ್ಪೆದ ಶ್ರೀ ನಾರಾಯಣಗುರು ಸಭಾಭವನಡು ಈ ಕಾರ್ಯಕ್ರಮ ನಡೆತಂಡ. ನಾರಾಯಣಗುರು ಮಂದಿರಡು ವಿಶೇಷ ಪೂಜೆ ಸಂದಾದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಶುರು ಮಲ್ತೆರ. ಮಲ್ಪೆ ಸವಿತಾ ಸಮಾಜ ಘಟಕದ ಗುರುಕಾರ್ಯರು ಭರತ್ ಸುವರ್ಣ ಗುರುಕಾರ್ಮೆಡು ಉದ್ಯಮಿ ಸಾಧು ಸಾಲಿಯನ್ ತೊಡರ ಪುಲ್ಪು ಪುತ್ತಾದ ಕಾರ್ಯಕ್ರಮನು ಉದ್ದೀಪನ ಮಲ್ತೆರ. ಒಡಿಪು ಜಿಲ್ಲಾ ಸವಿತಾ ಸಮಾಜಗೂ ಬೇತೆ ಬೇತೆ ನಮೂನೆಡು ಸೇವೆ ಸಂದಾಯನ ಸಮಾಜದ ಶೇಖರ್ ಸಾಲಿಯಾನ್ ಆದಿ ಉಡುಪಿ, ಗೋವಿಂದ ಭಂಡಾರಿ ಬಣ್ಣಂಜೆ, ಸದಾಶಿವ ಬಂಗ್ಯಾರ ಕುರ್ಕಾಲ, ಮಾಲತಿ ಅಶೋಕ್ ಭಂಡಾರಿ, ರಾಜು ಭಂಡಾರಿ ಕಿನ್ನು ಮುಲ್ಕಿ ಮುಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರ. ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿ
ಉಡುಪಿ ಸವಿತ ಸಮಾಜಕ್ಕೆ ಒಳ್ಳೆಯ ಒಂದು ಹೆಸರು ತಂದಿದ್ದಾರೆ. ಈ ಹೆಸರು ಬೇರೆ 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 ಅಂದರೆ ಬೇರೆ ಬೇರೆ ಜಾತಿನಲ್ಲಿ ಕೂಡ ನಮ್ಮ ಸವಿತ ಸಮಾಜ ಒಂದು ಹೆಸರು ಗೋವಿಂದ ಭಂಡಾರಿ ಖಂಡಿತ ಬೇರೆ ಬೇರೆ ಯಾಕೆಂದರೆ ಇದು ನಮ್ಮ ಒಂದು ಹೆಮ್ಮೆ. ಯಾಕೆಂದರೆ ನಾವು ಒಳ್ಳೆಯ ಒಂದು ಹೋರಾಟಗಾರರು. ಒಂದು ಟೈಮ್ಗೆ ನಾವು ನಮ್ಮ ಕೆಲವರು ಭಾರಿ ಸ್ನೇಹಿತ ಅಂದರೆ ನಾನು ಅನ್ನು ಪಡೆಯಲಿರುವಾಗ ನಮ್ಮ ಸವಿತ ಸಮಾಜದ ಸಭಾಭಾವ ಇರಲಿಲ್ಲ. ಆಗ ಖಾಲಿ ಜಾಗ ಮಾತ್ರ ಇದ್ದಾರೆ. ನಾನು ಅದೇ ಊರಲ್ಲಿ ಹುಟ್ಟು ಬೆಳೆದವರು. ಈ ಜಿಲ್ಲಾದ್ಯಂತ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ, ಏನೇನು ಸಮುದಾಯದಲ್ಲಿ ಶ್ರೇಯಾಭಿವೃದ್ಧಿ ಆಗಿದೆ, ಎಲ್ಲ ವಿಷಯಗಳನ್ನು ಸಹ ನಾವು ಕೇಳಿ ತಿಳ್ಕೊಂಡೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಧಾರ್ಮಿಕ ಕಾರ್ಯಕ್ರಮ ಸಹ ಇದೆ. ಬಹಳಷ್ಟು ವಿಶೇಷವಾದಂತಹ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದೆ ಅಂತೇಳಿ ಬಯಸ್ತಾ, ನಾವು ಈ ಪ್ರಾಣಿಯನ್ನು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ತಮಗೇನಾದರೂ ತೊಂದರೆ ಸಮಸ್ಯೆಗಳು ಉದ್ಭವಿಸುವ ಸಂದರ್ಭದಲ್ಲಿ ತಾವು ನೇರವಾಗಿ ನನಗೆ ಕರೆ ಮಾಡಬಹುದು. ಇಲಾಖೆ ನಮ್ಮ ಒಟ್ಟಿಗೆ ಕೈ ಜೋಡಿಸ್ತೀವಿ ಅಂತ ಹೇಳಿ ವರವು ಕಲ್ಪನಾಕ್ಲೆಗೆ ಪಣುವ ಸಾಯಬಕ ಸವಿತಾ ಸಮಾಜ ಮಲ್ಪೆ ಘಟಕದ ಸರ್ವೆರೆಗ್ಲ ನೆಂಪುದ ಕಾಣಿಕೆ ಕುರಿಯರ ಒಡಿಪು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಗೋಪಾಲ ಸಿ ಬಂಗ್ಯಾರ ಪಂದುಬಿಟ್ಟು ವಡಬಾಂಡೇಶ್ವರದ ಉದ್ಯಮಿ ಶಶಿಧರ ಮೀನ್ ಸವಿತಾ ಸಮಾಜ ಸೌಹಾರ್ದ ಸಹಕಾರಿ ಒಡಿಪುದ ಗುರ್ಕಾರ್ಯರು ನವೀನ್ ಚಂದ್ರ ಭಂಡಾರಿ ಮಣಿಪಾಲ ಒಡಿಪು ಜಿಲ್ಲಾ ಸವಿತಾ ಸಮಾಜದ ಗುರ್ಕಾರ್ಯರು ವಿಶ್ವನಾಥ ಭಂಡಾರಿ ನಿಂಜೂರು ಮರ್ಯಾದೆ ಗುರ್ಕಾರ್ಯರು ಬಣ್ಣಂಜೆ ಗೋವಿಂದ ಭಂಡಾರಿ ಕಾರ್ಯಾಂತರ ಸದಾಶಿವ ಬಂಗ್ಯಾರ ಕುರ್ಕಾಲ್ ಜಿಲ್ಲಾ ಪರ್ಯಾಲ ಸಂಘ ಉಡಿಪುದ ಗುರ್ಕಾರ್ಯರು ಶಂಕರ್ ಸಾಲಿಯನ್ ಕಟ್ಪಾಡಿ ಒಡಿಪು ತಾಲೂಕು ಸವಿತಾ ಸಮಾಜದ ಗುರ್ಕಾರ್ಯರು ರಾಜು ಭಂಡಾರಿ ಕಿನ್ನುಮುಲ್ಕಿ ಪಾಲ್ಗೊಂಡರು. ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಬೊಕ ಕರ್ನಾಟಕ ಬ್ಯಾಂಕ್ ಜೊತೆ ಸೇರಿಗಡೆ ನಿಟ್ಟೆ KBL MSME ಕಾನ್ಕ್ಲೇವ್ ಬೊಕ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ 2022 ಲೇಸು ಶನಿವಾರ ಕುಳ್ಳದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣ ನಡೆಯುತ್ತದೆ. ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಬೊಕ ಕರ್ನಾಟಕ ಬ್ಯಾಂಕ್ ಜೊತೆ ಸೇರಿಗಡೆ ನಿಟ್ಟೆ KBL MSME ಕಾನ್ಕ್ಲೇವ್ ಬೊಕ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ 2022 ಲೇಸು ಶನಿವಾರ ಕುಳ್ಳದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣ ನಡೆಯುತ್ತದೆ. ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಡಾಕ್ಟರ್ AP ಆಚಾರ್ಯ ಇದಕ್ಕೊಂದು ಸುರೂತ ಪಾತಿರ ಪಂಡಿರು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಚಾನ್ಸಲರ್ ವಿಶಾಲ್ ಹೆಗ್ಡೆ ಕಾರ್ಯಕ್ರಮ ಉದ್ದೀಪನ ಮಂತೇರು. ಕರ್ನಾಟಕ ಬ್ಯಾಂಕ್ ಸಿಇಒ ಬಾಲಚಂದ್ರ ವೈವಿ, FICCI ಕರ್ನಾಟಕ ರಾಜ್ಯ ಮಂಡಳಿ ಗುರ್ಕಾರ್ಯಕ್ಕೆ ಉಲ್ಲಾಸ್ ಕಾಮತ್, ICA ಕುಡ್ಲ ಶಾಖದ ದುಂಬದ ಗುರ್ಕಾರ್ಯರ SS ನಾಯಕ್ ಮಲ್ಲಬಿನ್ನೆರಾದಿತ್ಯರು. ವಿಶಾಲ ಹೆಗ್ಡೆ ಉದ್ದೀಪನದ ಪಾತ್ರ ಪಂಡದು. ದೇಶಡು ಉದ್ಯಮ ತಾಪನೆಗೆ ತೆಡ್ಡೆ ಅವಕಾಶ ಉಂಡು ಬರ್ಪುನ 5 ವರ್ಷಗಳು ಭಾರತದ ಕೈಗಾರಿಕಾ ಉತ್ಪತ್ತಿಲು ಲೋಕದ ಮಾರುಕಟ್ಟೆಡು ರೈಸುಲಂಚ ಮಲ್ಪೊಡು ಎಂದು ಪಂಡೇರು. We have different problems that we face. There are problems that we face with regard to our own internal management, and there are problems that we face regarding financial decisions that we might have to take. But be rest assured, the next 5 years, India is definitely going to be looked up by the world as a place for industrial manufacturing. Until now, we definitely have been recognized as a service hub with our ITs and biotechnology taking up a lot of that space. But today, with the geopolitical situation that is there in the world, there is a policy of not looking at one single country for the manufacturing needs of the world. And this is making the world and the industries of the developed countries look at India. ಉಲ್ಲಾಸ್ ಕಾಮತ್ ಪಾತಿರ್ದು MSMEಲು ದೇಶದ
ಬೆರಿಮುಳ್ಳು ಬರವು ಧಾರ್ಮಿಕ ರಂಗೋಡು ದುಂಬು ಉಪನ ದಕ್ಷಿಣ ಕನ್ನಡದ ಜನಕ್ಲು ಉದ್ಯಮೊಡ್ಲ ದುಂಬು ಬರಡು ಒಂದು ಪಂಡೆ. With the banker, tell your problems. If they can solve, they'll solve on the spot. If not, you will not get money from any banker either. Because all the bankers work on the same norms because they are governed by Reserve Bank of India. It is not a money lending business what they are doing. And do not blame a banker for anything because he has to give the deposit back irrespective of the fact whether he gives the loan back or not. He has to give the deposit back. So to that extent, take into confidence the banker. What you know you do, what you don't know consult people. People say that advice is bad. Don't be thinking that advice is bad. ಮಾರ್ನಮಿ ದಸರಾದ ಗೌಜಿಡಿಪ್ನ ಜನಕ್ಲೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಬಜ್ಜೆ 5 ತಿಂಗಳದ ಉಲೈ ಕರೆಂಟ್ ಬಿಲೆ ಏರಾದು ಬೆಚ್ಚ ಮುಟ್ಟಾದಂಡೆ ಮೆಸ್ಕಾಂ ಯೂನಿಟ್ಗೆ 24 ಪೈಸೆ ಹೆಚ್ಚ ಮಲ್ತದಂಡೆ. ಮಾರ್ನಿಮಿ ದಸರಾದ ಗೌಜಿಡುಪ್ಪುನ ಜನಕ್ಲೆಗ್ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಬಜೆ 5 ತಿಂಗಳದ ಉಲೈ ಕರೆಂಟ್ ಬೆಲೆ ಏರಾದು ಬೆಚ್ಚ ಮುಟ್ಟಾದಂಡ ಅಕ್ಟೋಬರ್ 1 ಒಂದು ಜಾರಿಗೆ ಬರ್ಪುಂಡು. ಕೆಇಆರ್ಸಿ ಆದೇಶದ ಪ್ರಕಾರ ಮೆಸ್ಕಾಂ ಪ್ರತಿಯೊಂದು ಯೂನಿಟ್ಗೆ 24 ಪೈಸೆ, ಬೆಸ್ಕಾಂ 43 ಪೈಸೆ, ಸೆಸ್ಕಾಂ 34 ಪೈಸೆ, ಹೆಸ್ಕಾಂ ಬೊಕ್ಕ ಜೆಸ್ಕಾಂಗೆ 35 ಪೈಸೆದಂಚ ಬೆಲೆ ಏರೆ ಅವಕಾಶ ಮಲ್ತು ಕೊಡ್ತುಂಡು. ಸಾಮಾನ್ಯವಾದ ರಾಜ್ಯದ ಕರೆಂಟ್ ಒದಗಾವನ ಕಂಪನಿಲು ಬೇತೆ ಬೇತೆ ಕರೆಂಟ್ ಉತ್ಪತ್ತಿ ಕಂಪನಿಲಿಡ್ದು ಕರೆಂಟ್ ದೆತನ್ವ ಇಂದಿಕ ಬೂರನ ಖರ್ಚಿನ ಹೊಂದಾಣಿಕೆ ಕಾಸು ಕಟ್ಟನ ರೂಪಡು ಗಿರಾಕಿಲಿಡ್ದೆ ವಸೂಲ್ ಮಲ್ಪರೆ ಅವಕಾಶ ಉಂಡು. ಇಂದಿಟ್ಟು ಮಾತಾ ನಮೂನೆದ ಗಿರಾಕಿಲೆಗೆ 1 ರೂಪದ ಪುದಿ ಊರುಂಡು. ಇಲ್ಲಾರ್ದು ಬತ್ತಿನ ಮಾಮಲ್ಲ ಉದ್ಯಮ ಮುಟ್ಟಲ 1 ರೀತಿ ಬೆಲೆ ಏರ್ತೆ ಆಪುಂಡು. 9 ತಿಂಗಳು ಯೂನಿಟ್ಗೆ 1 ರೂಪಾಯಿ ಏರಾಯಿನಂಚ ಆತಂಡು. 2021 ಏಪ್ರಿಲ್ ಹಿಡ್ದೆ ಲಗಾವಾಪನಂಚ ಬೆಲೆ ಏರಾದ 2022 ಏಪ್ರಿಲ್ 35 ಪೈಸೆ ಏರಾದಿರ. ಒಂದು ಕೈಗಾರಿಕೆಲೆಗೆ ಹೆಚ್ಚಿಗೆ ಪುದೆ ಹಾಪುಂಡು. ಇತ್ತೇನೆ ತೈಲ ಬೆಲೆ ಎರ್ತಿಡ್ದು ಸಾರಿಗೆ ಬೊಕ್ಕ ಬೇತೆ ಖರ್ಚಿಲ ಹೆಚ್ಚಾತಂಡು. ಇಂಚಾಂಡ ಕೈಗಾರಿಕೆ ಉದ್ಯಮಲು ಬೇತೆ ರಾಜ್ಯದಂಚಿ ಗುಮನ ಕೊರಿಯರೆ ಅವಕಾಶ ಕೊರನಂಚ ಒಂದು ಉದ್ಯಮಿಲು ಪೋಡಿಗೆ ತೋಜಾದೇರ. ಕುಡ್ಲ ತಾಲೂಕು ಸೆಪ್ಟೆಂಬರ್ 28 ಅಕ್ಟೋಬರ್ 14 ಮುಟ ದಸರಾ ರಜೆ ಸಾರದಂಡು. ಕುಡ್ಲ ದಸರಾ ಸೆಪ್ಟೆಂಬರ್ 26 ಶುರು ಆಪು ನಡೆದವರ ಹೆಚ್ಚಿಗೆ ರಜೆ ಕೊಡ್ತೀರಿ. ಕುಡ್ಲ ತಾಲೂಕು ಸೆಪ್ಟೆಂಬರ್ 28 ಅಕ್ಟೋಬರ್ 14 ಮುಟ ದಸರಾ ರಜೆ ಸಾರ್ದಂಡು. ಕುಡ್ಲ ದಸರಾ ಸೆಪ್ಟೆಂಬರ್ 26 ಶುರು ಆಪು ನಡೆದವರ ಹೆಚ್ಚಿಗೆ ರಜೆ ಕೊಡ್ತುಂಡು. ರಾಜ್ಯಡು ಅಕ್ಟೋಬರ್ 14 ಮುಟ ದಸರಾ ರಜೆ ಅಂದು ನಿಗಂಟಾತಂಡು. ಅಣ ಕುಡ್ಲ ದಸರಾ ಶುರು ಆಪನ ಪುಟ್ಟಡೆ ನಗರೋಡು ಶಾಲೆ ಕಾಲೇಜಿಗೆ ರಜೆ ಕೊರಡೊಂದು ಒತ್ತಾಯ ಕೇಂದ್ರ ಬೈದಂಡು. ಅಂಚಾದಿತ್ತೆ ತಾಲೂಕು ಹೆಚ್ಚಿಗೆ 4 ದಿನ ರಜೆ ಸಾರ್ಯರೆ ಶಿಕ್ಷಣ ಮಂತ್ರಿ ತಿರುಪಾಯಿ ನಡೆದವರ ಕುಡ್ಲ ತಾಲೂಕು ಮಾತ್ರ ಸೆಪ್ಟೆಂಬರ್ 28 ಅಕ್ಟೋಬರ್ 1 ಮುಟ ಹೆಚ್ಚಿಗೆ ರಜೆ ಕೊಡ್ತಿತ್ತದೆ. ಅಕ್ಟೋಬರ್ 14 ಮುಟ ದಸರಾ ರಜೆ ಕೊರ್ನಂಚ ಆತಂಡು. ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿನ ಕಡ್ಡಾಯವಾದ ಆಚರಣೆ ಮಲ್ಪರ ತಿರುಪಾದಂಡು. ಕುಡ್ಲಡು ಕೊರ್ನ 4 ದಿನ ಹೆಚ್ಚಿಗೆ ರಜೆನ ನವೆಂಬರ್ ತಿಂಗಳು 4 ಶನಿವಾರ ಇಡೀ ದಿನ ಕ್ಲಾಸ್ ಬೊಕ್ಕ ರಡ್ಡ ಐತಾರ ಇಡೀ ಶಾಲೆದ ಕೆಲಸದ ದಿನ ಅದು ನಡಪಾದ ಸರಿ ಮಲ್ತೋನಿಯರೆ ಶಿಕ್ಷಣ ಇಲಾಖೆ ಆದೇಶ ಪಿತಡ್ಪಾದಂಡು. ಇಡಗಿನಿತ ನಮ್ಮ ಕುಡ್ಲ ತೋಳು ವಾರ್ತೆಲು ಮುಗಿಂಡು ನಾನು ಲಾತ್ ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊನ್ನೆ.